ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡುದ ದಶಮ ಸಂಭ್ರಮದ ಸಂಕಲ್ಪ ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಪದಗ್ರಹಣ ಲೇಸ್ ಅಕ್ಟೋಬರ್ 19 ತಾರೀಕು ಐತಾರ ಅಡ್ಯಾರ್ ಗಾರ್ಡನ್ ವಿಕೆ ಸಭಾಂಗಣಡು ನಡಪೆರೆ ಅಟನೇಲು ಆವೊಂದುಂಡು ಇಂದೆತ ಉಳ್ಳಾಲ ಮಂಡಲದ ಪೂರ್ವಭಾವಿ ತಯಾರಿ ಸಭೆ ಅಸೈಗೋಳಿ ಬಂಟರ ಭವನಡು ಬುಧವಾರ ಬಯ್ಯಗ ನಡೆದದು. ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲದ ಅಧ್ಯಕ್ಷರು ಆನಂದ ಶೆಟ್ಟಿ ಅಡ್ಯಾರ್ ಕಾರ್ಯಕ್ರಮಗೂ ಮಾತಿರ್ನಲ ಸಹಕಾರ ಕೇಳುತ್ತಿರು. ಒಂದು ನಮ್ಮ ಕಾರ್ಯಕ್ರಮ ಪೂರ ಕಾರ್ಯಕ್ರಮ ಬಂದದ್ದು ಒಂದು ಮತ್ತು ಕೊರಡೊಂದು ಯಾರು ಬಾರ್ಕೂರು ಸಂಸ್ಥಾನದ ವತಿಯಿಂದ ಬುಕ್ಕಾಂಜೇರಿ ದಕ್ಷಿಣ ಕನ್ನಡ ಮಹಾಮಂಡಲದ ವತಿಯಿಂದ ಅಂಜೇರಿ ಮಂಡಲದ ಅಧ್ಯಕ್ಷರು ಕನ್ನಡ ಮಂಡಲದ ವತಿಯಿಂದ ನಿಕಟ ಪೂರ ಕೈ ಮುಗಿದು ವಿನಂತಿ ಬಂದದಲ್ಲಿ ದಯಮಾಡ ಮೋಹನನ್ನೇ ನಮ್ಮ ಒಟ್ಟಿಗೆ ನಮ್ಮ ಮರ್ಯಾದಿದ್ಲು ಆರು ಇತ್ತಿನ ಕಾರ್ಯಕ್ರಮ ಓಲ್ಲ ಫೇಲ್ಯೂರ್ ಆತಜಿ ಅಂಚಾದ ಆರು ಖುಷಿ ಅವಳು ಮಂತ್ರಿಗೆ ಸಾರ್ಥಕತೆ ತಿಕ್ಕಣ ಪನ್ಪಂಚಿನ ಅಂಚೆನೆ ಬಕ್ಕ ದಶಮಾನೋತ್ಸವ ಒಂದು ಖಾಲಿ ಎಲ್ಲ ನೀವು ನಮ್ಮ ಮುನ್ನುಡಿ ಬರೀಬಹುದು ಕಂಟಿನ್ಯೂಸ್ 2027 ಮುಟ್ಟ ನಿಖಲು ಪೂರ ನಮ್ಮ ಮೂರು ಸಮಾನ ಮನಸ್ಸಿಗೆ ಸೇರಿದ್ನಾಟು ನಮ್ಮ ಪೂರ ಒಂಜಪ್ಪ ಜೋಗಲೆಕ್ಕ ಕೆಲಸ ಕಂಟಿನ್ಯೂಸ್ ಮಾಡ್ತದೆ ಮೋನನ್ನೇ ಬಂಡೇರಿ ಯಾರು ಮೋನನ್ನದ ಕೊಡಲ ಬಂಡೆ ಬಾರಿ ಇಜ್ಜಿ ದಾಳ ಬಂದು ಇಜ್ಜಿ 10% ಆ್ಯಡ್ ಆಗ್ಬಿಡುದು ಓಕೆ ಕೋಡೆ ಮುಲ್ಕಿಟ್ಟು ಬಂಡೇರಿ ಬೇತಾಳದ ಕತೆ ತಲೆ ಕಾದು ಬಂಡ ಬೇತಾಳಿಗೆ ಒಂದು ಬರಟ್ಟು ಹೋದು ಕೂಡ ತಿರ್ಚಾತದು ಕೂಡ ಕತೆ ಬಂದ ಸರಿ ಅಂಚ ಒಂದೇ ಒಂದು ನಮ್ಮ ಕಂಟಿನ್ಯೂಸ್ ಪ್ರೋಟ್ ಎಲ್ಲ ಮುಟ್ಟ ಅದು ನಮ್ಮ ದಶಮಾನೋತ್ಸವ ಕಾರ್ಯಕ್ರಮ ಬಾರಿ ಕೊಡಲು ಆಪ್ಲೇಕ ನಿಖಲು ಪೂರ ಕೈ ಜೋಡಿಸುತ್ತದೆ ಈ ಕಾರ್ಯಕ್ರಮ ಯಶಸ್ಸು ಮತ್ತು ಕೊರಡು ನನವರ ಕೈ ಸ್ವಾಮೀಜಿನ ಪರವಾದ ಅಂಚೆನೆ ಬಾರ್ಕೂರು ಸಂಸ್ಥಾನ ಹಿರಿಯರನ್ನ ದೈವ ದೇವಿಯರು ನಮಗೆ ಮತ್ತೆ ಅನುಗ್ರಹ ಮಾಡಿಕೊಳ್ಳಲು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮತ್ತೊಂದು ನಿಖಿಲ ಮನವರ ವಿನಂತಿ ಮತ್ತೆ ಅದಕ್ಕೆ ಅವಕಾಶಕ್ಕೆ ವಂದನೆ ಮತ್ತೊಂದು. ಮಹಾಮಂಡಲ ಗೌರವ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು 19 ತಾರೀಕು ಐತಾರ ಅಡ್ಯಾರ್ ಗಾರ್ಡನ್ ನಡಪುನ ಕಾರ್ಯಕ್ರಮದ ಪೊಲವು ಕೊರದು ಕಾರ್ಯಕ್ರಮಗಳು ಮಾತೆಲ್ಲ ಹೆಚ್ಚಿನ ಸಂಖ್ಯೆಯ ಬತ್ತದ ಸಹಕಾರ ಕೊರಡು ಪಡೆದು ಕೇಳೊಂಡಿರು. ಎಲ್ಲಂಜಿ ಆದಿತ್ಯವಾರ ತಾರೀಕು 19 ದಾನಿ ನಾವು ಮಾತಿರಲ್ಲ ಅಡ್ಯಾರ್ ಗಾರ್ಡನ್ 2:30 ಗಂಟೆಗೆ ನಾವು ಮಾತಿರಲ್ಲ ಸೇರೋಣ. ಬಹಳ ಮುಖ್ಯವಾದ ನಮ್ಮ ಬಾರ್ಕೂರು ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಸ್ವಾಮೀಜಿಲ್ನ ಆ ಒಂಜಿ ಸಂಸ್ಥಾನ ಬಾರ್ಕೂರ್ದ ಉಂಡ ಐತ 25ನೇ ವರ್ಷದ ಸಂಭ್ರಮ 2027 ನಡಪೇರುಂಡು ಐತ ಪೂರ್ವಭಾವಿಯಾದ ಆ ದಶಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮ ಯಶಸ್ವಿ ಆವಡು ಪಂಪಿನ ನಿಲಟ್ಟು ನಮ್ಮ ಈ ಭಾಗದ ಈ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ನಮ್ಮ ಸಮಾಜದ ಬಂಧುಗಳನ್ನು ಸೇರಿಸ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂದು ಒಂಜಿ ಮಂತೊಂದು ಎಲ್ಲಂಜಿ 19 ತಾರೀಕು ದಾನಿ ಐತಾರ ಅಡ್ಯಾರ್ ಗಾರ್ಡನ್ದ ವಿಕೆ ಸಭಾಂಗಣ ನಾವು ಮಾತೆಲ್ಲ ಸೇರಿರಲ್ಲ. ಈ ಒಂದು ಸಂದರ್ಭ ಇಡೀ ಸಭೆತ ಗುರುಕಾರ್ ಮೇಲೆ ನಮ್ಮ ತುಳುನಾಡದ ಕರ್ಣೆ ಪಣ್ಣದೆ ದಾನಸುರ ಕರ್ಣೆ ಪಣ್ಣದ ಕುದರ್ ಪಡತಿನಂಚಿನ ನಮ್ಮ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರ್ ಆಯ್ತ ಸಭಾಧ್ಯಕ್ಷ ವಹಿಸೋರು ಅಂಚೆನೆ ನಮ್ಮ ಸಂಸ್ಥಾನದ ಕಾರ್ಯಾಧ್ಯಕ್ಷರಾದ ಭಾರಿ ಮಲ್ಲ ಮಟ್ಟಡಿ ಕೆಲಸ ಮನ್ಪುಣ ಈ ಭಾಗದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ನ ಆ ಒಂಜಿ ಕಾರ್ಯಾಧ್ಯಕ್ಷತೆ ಭಾರಿ ಎಡ್ಡ ರೀತಿಯ ಒಂದು ಕಾರ್ಯಕ್ರಮ ಅಲ್ಪ ನಡಪೇರುಂಡು. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಲು ಬಂಟ ಸಂಸ್ಕೃತಿ ಪರಂಪರೆ ಅನಾವರಣ ಪಂಪಿನ ವಿಚಾರದ ಪ್ರವಚನ ಕೊರಿಯರು ನಮ್ಮ ಖ್ಯಾತ ಯಕ್ಷಗಾನ ಭಾಗವತಿಯರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ದ ಸ್ಥಾಪಕರಾಯಿನಂಚಿನ ಪಟ್ಲಗುತ್ತು ಸತೀಶ್ ಶೆಟ್ಟರ್ ಕರ್ಣ ಪರ್ವ ಪಂಪಿನ ಒಂಜಿ ಪ್ರಸಂಗದ ಮಿತ್ತು ಸ್ವಾಮೀಜಿಲು ಐನ ವ್ಯಾಖ್ಯಾನ ಬಂದದ್ದು ಅರ್ಣ ಆ ಒಂಜಿ ಭಾಗವತಿಕೆಡು ಭಾರಿ ಪರುಡ ಒಂದು ಕಾರ್ಯಕ್ರಮ ನಡಪೇರುಂಡು. ಒಟ್ಟು ಈ ಕಾರ್ಯಕ್ರಮದ ನಾವು ಮಾತಿರ್ಲ ಸೇರಿದು ಈ ಕಾರ್ಯಕ್ರಮ ಯಶಸ್ವಿ ಮನ್ಪಡು ನಮ್ಮ ಈ ಒಂಜಿ ಉಲ್ಲಾಲ ವಲಯದ 14 ಗ್ರಾಮದ ನಮ್ಮ ಬಂಟ ಸಮಾಜದ ಬಂಧುಲು ನಮ್ಮ ಅಧ್ಯಕ್ಷರು ರವೀಂದ್ರ ರೈ ಕಲ್ಲಿಮಾರು ಆ ಒಂಜಿ ಮಂಡಲದ ಸಮಿತಿಲ್ಲ ಒಟ್ಟಾದ ಒಳ್ಳೆರು ನಮ್ಮ ಪ್ರಸಾದ್ ರೈ ಕಲ್ಲಿಮಾರು ಐತ ನಮ್ಮ ಈ ಮಂಡಲದ ಅಧ್ಯಕ್ಷರಲ್ಲಾದುಲ್ಲೇರು ನಾವು ಮಾತೆಲ್ಲ ಸೇರೊಂದು ಎಲ್ಲಂಜಿದ ಕಾರ್ಯಕ್ರಮಗೂ ಉಲ್ಲಾಲ ವಲಯದ ಈ ಒಂಜಿ ಭಾಗಡ್ದು ನಮ್ಮ ಸಮಾಜದ ಬಂಧುಲು ಹೆಚ್ಚಿನ ಸಂಖ್ಯೆಡು ಭಾಗವಹಿಸಲಿಕ್ಕೆ ನಾವು ಮಾತೆಲ್ಲ ಜವಾಬ್ದಾರಿಗೆ ತನಡು ಪಂಡದು ಈ ಸಂದರ್ಭ ಯಾರು ವಿನಂತಿಯನ್ನು ಮನ್ಪು. ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಚಂದ್ರಹಾಸ್ ಶೆಟ್ಟಿ ಕಂಫರ್ಟ್ಸ್, ಕೋಶಾಧಿಕಾರಿ ಆನಂದ ಶೆಟ್ಟಿ ತೊಕ್ಕೋಟು, ವಕ್ತಾರರು ರಾಜೇಶ್ ಶೆಟ್ಟಿ ಶಬರಿ, ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ರವೀಂದ್ರ ರೈ ಕಲಿಮಾರ್,
ಉಳ್ಳಾಲ ಮಂಡಲದ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್, ಗೌರವ ಅಧ್ಯಕ್ಷರು ಚಂದ್ರಹಾಸ್ ಅಡ್ಯಂತಾಯ, ಉಪಾಧ್ಯಕ್ಷರು ರಮನಾಥ್ ಶೆಟ್ಟಿ ಕಕ್ಕೆಮಜಲ್, ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ದಿವ್ಯಾ ಎಸ್ ಶೆಟ್ಟಿ ನಡಾರ್ಗುತ್ತು, ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ ತಲಪಾಡಿ, ಸದಸ್ಯರು ಸುರೇಂದ್ರ ಶೆಟ್ಟಿ ಮಂಚಿಲ, ಇಂಚಿತಿ ಪ್ರಮುಖರು ಸಭೆಟು ಪಾಲ್ಪಡೆದಿದ್ದರು.